ಇದೊಂದು ಸಹಕಾರ ಸಂಘದ ಜಾತ್ರೆ. ದೇವಸ್ಥಾನಕ್ಕೆ ವಾರ್ಷಿಕ ಜಾತ್ರೆ ಇದ್ದರೆ, ದೈವಸ್ಥಾನಕ್ಕೆ ನೇಮೋತ್ಸವ ಇದ್ದರೆ, ಸಹಕಾರ ಸಂಘಕ್ಕೆ ಆವಾಗ ನಡೆಯುವಂಥ ಶಾಖೆಗಳ ಉದ್ಘಾಟನೆಗಳು, ಶಾಖೆಗಳಿಗೆ ಹೊಸ ಕಟ್ಟಡ ಉದ್ಘಾಟನೆಗಳು, ಇದು ಒಂದು ಉತ್ಸವ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರ ಅನನ್ಯವಾಗಿ ಬೆಳೆದದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಮೊಳಹಳ್ಳಿ ಶಿವರಾಯರು ಈ ಭಾಗದಲ್ಲಿ ಸಹಕಾರಿ ಬೀಜ ಬಿತ್ತಿದ ಮೇಲೆ ಇವತ್ತು 104 ವರ್ಷಗಳ ಇತಿಹಾಸವುಳ್ಳ ಇಡಕಿದು ಸಹಕಾರ ಸಂಘ ಕೂಡ ಅವರ ಸ್ಫೂರ್ತಿಯಲ್ಲಿ ಬೆಳೆದದ್ದು ಅಂತ ಅನ್ನೋದು ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟಿದೆ. ಬಹುಶಃ ಇಲ್ಲೆಲ್ಲ ಓಡಾಡಿದ್ದಾರೆ, ಇಲ್ಲೆಲ್ಲ ಓಡಾಡಿದ್ದಾರೆ. ಮೊಳಹಳ್ಳಿ ಶಿವರಾಯರು ಓಡಾಡಿದ ಮಣ್ಣಿನಲ್ಲಿ ಪಾದ ಇಡುವುದೇ ಒಂದು ಪವಿತ್ರವಾದ ಕಾರ್ಯ ಅಂತ ನಾನಾದರೂ ಭಾವಿಸಿಕೊಂಡಿದ್ದೇನೆ. ಸಹಕಾರ ಸಂಘವನ್ನು ಸದಸ್ಯರಿಗೆ ಬೇಕಾದ ಎಲ್ಲವನ್ನು ಕೊಡಲಿಕ್ಕೆ ಸಾಧ್ಯ. ಆದರೆ ಸದಸ್ಯನಿಗೆ ಬೇಕಾದ ರಸಗೊಬ್ಬರ, ಸದಸ್ಯನಿಗೆ ಬೇಕಾದ ಕೃಷಿ ಬೀಜಗಳು, ಕೃಷಿಗೆ ಬೇಕಾದ ಮಾಹಿತಿಗಳನ್ನು ಸಂಘದ ಮೂಲಕ ಕೊಡಲಿಕ್ಕೆ ಸಾಧ್ಯ. ಆದರೆ ಕೃಷಿಯನ್ನು ಯಂತ್ರೋಪಕರಣದ ಮೂಲಕ ಯಾಂತ್ರೀಕರಣ ಮಾಡಲಿಕ್ಕೆ ಸಾಧ್ಯ ಆದರೆ ಅದಕ್ಕೆ ಸಹಕಾರ ಸಂಘ ಕೊಡಲಿಕ್ಕೆ ಸಾಧ್ಯ. ಆದರೆ ಸದಸ್ಯನಿಗೆ ಬೇಕಾದ ಸಾಲವನ್ನು ಸರಿಯಾದ ಸಮಯದಲ್ಲಿ ಕೊಡಲಿಕ್ಕೆ ಸಾಧ್ಯ ಆದರೆ ಮತ್ತು ಅದನ್ನು ಕಡಿಮೆ ಬಡ್ಡಿದರಲ್ಲಿ ಕೊಡಲಿಕ್ಕೆ ಸಾಧ್ಯ. ಆದರೆ ಸಹಕಾರ ಸಂಘದ ಸದಸ್ಯರಿಗೆ ಸಂಘದಲ್ಲಿ ಸೂಕ್ತ ಗೋದಾಮು ಒದಗಿಸಿಕೊಡಲಿಕ್ಕೆ ಸಾಧ್ಯ. ಆದರೆ ಆ ಸಹಕಾರ ಸಂಘ ಇಡುಕಿದು ಸಹಕಾರ ಸಂಘದಂತೆ ಬೆಳೀತದೆ ಅನ್ನೋದಕ್ಕೆ ಇದು ಇಡುಕಿದು ಒಂದು ಉದಾಹರಣೆ. ಇಂಥ ಒಂದು ಸಹಕಾರ ಸಂಘದ ಗೋದಾಮನ್ನು ಉದ್ಘಾಟನೆ ಮಾಡೋ ಅವಕಾಶವನ್ನು ನನಗೆ ನೀವು ಒದಗಿಸಿಕೊಟ್ಟಿದ್ದೀರಿ. ಇಡುಕಿದು ಸೇವಾ ಸಹಕಾರಿ ಸಂಘದ ಸಾಧನೆ ಅದು ಅನನ್ಯವಾದದ್ದು. ರಾಜ್ಯಕ್ಕೊಂದು ಮಾದರಿ ಸಹಕಾರ ಸಂಘ. ಎಲ್ಲವನ್ನೂ ಒಂದು ಸೂರ್ಯನಿಗೆ ಕೊಡೋ ಪ್ರಯತ್ನ ಮಾಡಿದಂಥ ಇಡುಕಿದು ಸೇವಾ ಸಹಕಾರ ಸಂಘ ನಮ್ಮಂಥ ಸಹಕಾರಿಗಳಿಗೆ ಒಂದು ಆದರ್ಶ. ಸಹಕಾರ ಸಂಘವನ್ನು ಹೇಗಿರಬೇಕು ಅಂತ ಇದಮಿತ್ತಮ ಅಂತ ಒಂದು ಪಠ್ಯವನ್ನು ರಚನೆ ಮಾಡಿಕೊಟ್ಟರು ಇಡುಕಿದು ಸೇವಾ ಸಹಕಾರ ಸಂಘದವರು. ನಾವೆಲ್ಲ ಆ ದಾರಿಯಲ್ಲಿ ನಡೆಗೆ ಪ್ರಯತ್ನ ಮಾಡುವಂಥವ್ರು ಅಷ್ಟೇ. ಅಲ್ಲಿವರೆಗೆ ಮುಟ್ಲಿಕ್ಕೆ ಸಾಧ್ಯ ಇನ್ನೊಂದು 10-30 ವರ್ಷ ಬೇಕಾಗ್ಬೋದು ಏನು. ಅದರ ಮಾರ್ಗದರ್ಶಿ ಸೂತ್ರದ ಅನ್ವಯ ನಡೆಯುವ ಪ್ರಯತ್ನವನ್ನು ನಾವೆಲ್ಲ ಮಾಡ್ತೇವೆ. ಇಡುಕಿದು ಸೇವಾ ಸಹಕಾರ ಸಂಘಕ್ಕೆ ಈ ಕುಳಕುಂಡಡ್ಕ ಶಾಖೆಯ ನೂತನ ಕಟ್ಟಡ ಹೊಸ ಭವಿಷ್ಯದ ಭಾಷ್ಯವನ್ನು ಬರೀಲಿ. ಈ ಭಾಗದ ರೈತ ಸದಸ್ಯರಿಗೆ ಎಲ್ಲ ಅನುಕೂಲತೆಗಳು ಒಂದು ಸೂರ್ಯನ ಸಿಕ್ಕಲಿ. ಇಲ್ಲಿ ಮಾಡಿದಂಥ ಒಂದು ಸಣ್ಣ ಜೀನಸ್ ವಿಭಾಗವನ್ನು ನೋಡಿದೆ. ಒಳ್ಳೆಯ ಪ್ರಯತ್ನ. ಇಂಥ ಪ್ರಯತ್ನಗಳು ಎಲ್ಲ ಸಹಕಾರ ಸಂಘಗಳು ಮಾಡಲಿಕ್ಕೆ ಸಾಧ್ಯ ಆದಾಗ ಮೊಳಹಳ್ಳಿ ಶಿವರಾಯರು ಬಯಸಿದಂಥ ಸಹಕಾರ ಕ್ಷೇತ್ರದ ಚಳವಳಿ ಅದು ಅಭಿವೃದ್ಧಿ ಆಗ್ತದೆ. ಸಹಕಾರ ಚಳವಳಿಗೆ ಹೊಸ ಭಾಷಣ ಬರೆದವರು ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ಎಮ್ ಎನ್ ರಾಜಕುಮಾರ್ ಅವರು ಅಧ್ಯಕ್ಷ ಆದಮೇಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರ ಸಂಘಗಳನ್ನು ಕರೆದು ಮಾತಾಡಿಸಿ ಅವರಿಗೆ ಸ್ವಂತ ಕಟ್ಟಡ ಕಟ್ಟೋದಕ್ಕೆ ಪ್ರೇರೇಪಣೆ ಮಾಡಿ, ಸ್ವಂತ ಕಟ್ಟಡ ಕಟ್ಟಿದಾಗ ಅದಕ್ಕೆ ಸೂಕ್ತವಾದ ಪ್ರೋತ್ಸಾಹವನ್ನು ಕೊಟ್ಟು, ಪ್ರಾಥಮಿಕ ಸಹಕಾರ ಸಂಘಗಳು ಬಯಸಿದಾಗ ಎಲ್ಲವನ್ನು ಕೊಟ್ಟಂಥ ಕೀರ್ತಿ ಅದು ಸನ್ಮಾನ್ಯ ಡಾಕ್ಟರ್ ಎಮ್ ಎನ್ ರಾಜಕುಮಾರ್ ಅವರಿಗೆ ಸಲ್ಲಬೇಕು. ಅವರು ಅಧ್ಯಕ್ಷರಾಗಿ ಬಂದಾಗ ಬ್ಯಾಂಕಿನ ಟರ್ನ್ ಓವರ್ ಇದ್ದದ್ದು 100 ಕೋಟಿ ರೂಪಾಯಿ. ಈಗ ಅದು 14,000 ಕೋಟಿಗೆ ಮುಟ್ಟಿದೆ ಅಂತ ಹೇಳಿದ್ರೆ ಅವರು ಕ್ಷೇತ್ರಕ್ಕೆ ಸಲ್ಲಿಸಿದ ಸಾಧನೆ ಅದು ಉಲ್ಲೇಖ ಮಾಡಲೇಬೇಕು. ಅಂಥವರ ಸಾಹಚರ್ಯ ನಮಗೆ ಸಿಕ್ಕಿದ್ದು ತುಂಬ ಜೀವನದ ಪರಮ ಭಾಗ್ಯ ಅಂತ ಅಂದ್ಕೊಂಡು ಇಡುಕಿದು ಸೇವಾ ಸಹಕಾರ ಬ್ಯಾಂಕಿನ ಕಾರ್ಯಕ್ರಮಕ್ಕೆ ನಾನು ಕೂಡ ಈ ಭಾಗದ ನಿರ್ದೇಶಕನಾಗಿ ಅವರಿಗೆ ಸ್ವಾಗತ ಸಮರ್ಪಣೆ ಮಾಡ್ತಾ ಕೊಟ್ಟ ಅವಕಾಶಕ್ಕೆ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.